ಅಣ್ಣಾಮಲೈಯವರು ಇದ್ದಾರೆ ಸರ್. ಹೇಗಿತ್ತು ಟೋಟಲ್ ಇವತ್ತಿನ ಜರ್ನಿ, ಹೇಗಿದೆ ಜನರ ರೆಸ್ಪಾನ್ಸ್? ಸರ್, ಪುತ್ತೂರು ಬಂದು ಯಾವಾಗಲೂ ಅದು BJP ಕ್ಷೇತ್ರ, ಅದು ಒಂದು ಒಳ್ಳೆಯ ಕ್ಯಾಂಡಿಡೇಟು ಆಶಾ ತಿಮ್ಮಪ್ಪ ಅವರು ನಮ್ಮ ಪಾರ್ಟಿ ಕಡೆಯಲ್ಲಿ ಅಭ್ಯರ್ಥಿಯಾಗಿ ಇಲ್ಲಿ ಇದ್ದಾರೆ. ಒಂದು ಪ್ರೂವನ್ ಪರ್ಫಾರ್ಮರ್, ಜಿಲ್ಲಾ ಪಂಚಾಯತ್ನಲ್ಲಿ ಇದಕ್ಕೆ ಮುಂಚೆ ಸದಸ್ಯರಾಗಿ ಅಧ್ಯಕ್ಷರಾಗಿದ್ದು ಜನ ಮನಸ್ಸು ಗೆದ್ದಿರುವ ಒಂದು ವ್ಯಕ್ತಿ. ಇವತ್ತು ವಿವೇಕಾನಂದ ಸ್ಕೂಲ್ದಲ್ಲಿ ಒಂದು ಇಂಟ್ರಾಕ್ಷನ್ ಇತ್ತು. ಅದಾದ ಮೇಲೆ ಒಂದು 3-4 ನಮ್ಮ ಪೊಲಿಟಿಕಲ್ ಫಂಕ್ಷನ್ಸು, ರ್ಯಾಲೀಸ್ ಎಲ್ಲದಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡಿದ್ದೀನಿ. ನನಗೆ ಭಾಳ ನಂಬಿಕೆ ಇದೆ. 30,000ಕ್ಕೆ ಹೆಚ್ಚು ರೆಕಾರ್ಡ್ ಮಾರ್ಜಿನ್ನಲ್ಲಿ ಪುತ್ತೂರದಲ್ಲಿ BJP ನಾವು ಗೆದ್ಕೊಂಡು ಬರ್ತೀವಿ. ಸರ್, ಬೆಳಿಗ್ಗೆ ವಿವೇಕಾನಂದ ಸ್ಕೂಲ್ನಲ್ಲಿ, ವಿವೇಕಾನಂದ ಕಾಲೇಜ್ನಲ್ಲಿ ಸಂವಾದವನ್ನು ಮಾಡಿದ್ದೀರಿ. ಯಂಗ್ಸ್ಟರ್ಸ್ ಏನು ಹೇಳಿದರು, ಯಾವುದೆಲ್ಲ ಪ್ರಶ್ನೆಗಳನ್ನು ಫೇಸ್ ಮಾಡಿದಿರಿ ಅಲ್ಲಿ? ಜನರಲಿ ಯಂಗ್ಸ್ಟರ್ಸ್ ಬಂದು ಭಾಳ ಕ್ಯೂರಿಯಸ್ ಆಗಿರ್ತಾರೆ, ಇನ್ಕ್ಯೂಸಿಟಿವ್ ಮೈಂಡ್ ಅವರು, ಭಾಳ ಫ್ಯೂಚರ್ ಆಗಿ ಥಿಂಕ್ ಮಾಡುವವರು. ಪಾಲಿಟಿಕ್ಸ್ ಬಗ್ಗೆ ಚರ್ಚೆ ಮಾಡಿದ್ದೀವಿ, ಡೆಮಾಕ್ರಸಿ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಯಾವಾಗಲೂ ದಕ್ಷಿಣ ಕನ್ನಡ ಈ ಭಾಗದಲ್ಲಿ ಯಂಗ್ಸ್ಟರ್ ಜೊತೆಗೆ ಮಾತಾಡೋದೇ ಒಂದು ಖುಷಿ. ಯಾಕೆಂದರೆ ಅವ್ರ ಥಿಂಕಿಂಗೇ ಸ್ವಲ್ಪ ಭಾಳ ಡಿಫ್ರೆಂಟ್ ಆಗಿರ್ತದೆ. ಇವತ್ತು ವಿವೇಕಾನಂದ ಕಾಲೇಜಿನಲ್ಲಿ ಅದೇ ಥರ ಇತ್ತು. ನಾವು ಮಾತಾಡಿದೆಲ್ಲ ನೆಕ್ಸ್ಟ್ 25 ಇಯರ್ಸ್ ನಮ್ಮ ದೇಶ ಎಲ್ಲಿ ಹೋಗ್ತದೆ, ಪ್ರಧಾನಮಂತ್ರಿ ಅವರ ಕನಸೇನು, ಒಂದು ಒಳ್ಳೆಯ ಆಡಳಿತ ಏನು, ಅದ್ರ ಬಗ್ಗೆ ಜಾಸ್ತಿ ಮಾತಾಡಿದ್ದೀವಿ. ಪುತ್ತೂರು ಅಂತ ಹೇಳಿದರೆ ಹಿಂದುತ್ವದ ಭದ್ರಕೋಟೆ ಅನ್ನುವಂಥದ್ದು, ಹಿಂದುತ್ವ ವರ್ಸಸ್ BJP ಅನ್ನುವಂಥ ಸನ್ನಿವೇಶ ನಿರ್ಮಾಣ ಆಗಿದೆ ಅಂತ ಹೇಳ್ತಾರೆ. ನೀವೇನು ಹೇಳ್ತೀರಿ? BJPದಲ್ಲಿರುವವರೆಲ್ಲ ಹಿಂದುತ್ವವೇ. BJPದಲ್ಲಿರುವವರೆಲ್ಲ ಹಿಂದುತ್ವ. ಆಶಾ ತಿಮ್ಮಪ್ಪಕ್ಕ ಹಿಂದುತ್ವ ಅವರೇ. ಇಲ್ಲಿ ಯಾರು ಹಿಂದುತ್ವ ಇಲ್ಲದವ್ರು ಯಾರು ಇಲ್ಲಿ ಇಲ್ಲ. ಪುತ್ತೂರದಲ್ಲಿರುವ ಕ್ಯಾಂಡಿಡೇಟ್ ಮಾತ್ರ ಅಲ್ಲ, ಕಾರ್ಯಕರ್ತರು ಹಿಂದುತ್ವವೇ. ಇದು ಹಿಂದುತ್ವ ವರ್ಸಸ್ ಹಿಂದುತ್ವ ಅಲ್ಲ, ಹಿಂದುತ್ವ ವರ್ಸಸ್ BJP ಇಲ್ಲ. ಇದು BJP ಇಲ್ಲಿ ಗೆದ್ದುಕೊಂಡು ಬರ್ತದೆ. ಅದೇ ನಾನು ಸ್ಟೇಜ್ನಲ್ಲಿ ಕೂಡ ಹೇಳಿದ್ದೀನಿ. ಇಲ್ಲಿ ಒಳ್ಳೆಯ ವ್ಯಕ್ತಿ, ಕೆಟ್ಟ ವ್ಯಕ್ತಿ, ಆ ಥರ ಒಂದು ಮಾತು ಪುತ್ತೂರಿಗೆ ಬೇಕಾಗಿಲ್ಲ. ಒಳ್ಳೆಯ ವ್ಯಕ್ತಿ ಎಲ್ಲ ಸ್ಟೇಜ್ನಲ್ಲೇ ಕೂತಿದ್ದಾರೆ. ನಮ್ಮ ಪಕ್ಷದಲ್ಲಿರುವವರು ಎಲ್ಲರೂ ಒಳ್ಳೆಯ ವ್ಯಕ್ತಿಯೇ. ಒಂದೊಂದು ಒಳ್ಳೆಯ ವ್ಯಕ್ತಿ ಹೊರಗಡೆ ಹೋಗಿ ನಾನು ಎಲೆಕ್ಷನ್ ಹೇಳ್ತೀನಿ, ಒಂದೊಂದು ಒಳ್ಳೆಯ ವ್ಯಕ್ತಿ ಹೊರಡ್ತಾರನ್ನ ಏನಾಗ್ತದೆ, ಅದೇ ನಾವು ಮಾತಾಡಿದ್ದೀವಿ. 30,000 ರೆಕಾರ್ಡ್ ಮಾರ್ಜಿನಲ್ಲಿ ಅಕ್ಕ ಗೆದ್ಕೊಂಡು ಬರ್ತಾರೆ. ತಾವು ನೋಡಿ ಅಣ್ಣ, ಇಬ್ಬರ ಜಗಳ ಮೂರನೇವನಿಗೆ ಲಾಭ ಆಗ್ಬೋದಾ? ಅದೇ ಕ್ಲಿಯರ್ ಆಗಿ ಇದರಲ್ಲಿ ಜಗಳ ಆ ಥರ ಎಲ್ಲ ಏನಿಲ್ಲಣ್ಣ. ಮೂರನೇ ಜಗಳ ಇಲ್ಲ. ಪುತ್ತೂರದಲ್ಲಿ ಇರುವುದು ಒಂದೇ ಒಂದು ಪಕ್ಷ, ಅದು BJP. ಪುತ್ತೂರದಲ್ಲಿ ರೇಸ್ನಲ್ಲಿ ಇರುವುದು ಒಂದೇ ಒಂದು ಕ್ಯಾಂಡಿಡೇಟ್, ಅದು ಆಶಾ ತಿಮ್ಮಪ್ಪ ಅವರು. ಇದು ಈಗ ನಮ್ಮ ಜೊತೆ ಅಣ್ಣಾಮಲೈ ಅವರು ಹೇಳಿರುವಂಥದ್ದು ಇಷ್ಟೇ. ಯಾವುದೇ ಕಾರಣಕ್ಕೂ ಇಲ್ಲಿ ಇಬ್ಬರ ಜಗಳ ಎಲ್ಲ ಏನಿಲ್ಲ. ನೇರವಾಗಿ BJP ಗೆಲ್ತದೆ. ಅದು 30,000 ಮತಗಳ ಅಂತರದಿಂದ ಗೆಲ್ತೇವೆ ಅನ್ನುವಂಥ ಮಾತನ್ನು ಅಣ್ಣಾಮಲೈ ಅವರು ಹೇಳಿದರು. ಗೌತಮ್ ಶೆಟ್ಟಿ, ನಿಶಾ ಕಿರಣ್ ಮತ್ತು ಧನುಷ್ ಜೊತೆಗೆ ದಾಮೋದರ ದೊಂಡಲೆ, ಸುದ್ದಿ ನ್ಯೂಸ್ ಬಿಟ್ಲ. Balvikas English Medium School, Mani, Bantwal Taluk. To impart education with maximum value at minimum cost. An institution excellent in education with over 34 years of service. Well equipped and furnished new international level digital campus is now open. World class education with reasonable fee structure. Special inaugural offers like no donation fee for new admission. Grab this opportunity. Contact us for more details at 990222 6466. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.